ಆರ್ಎಸ್ ಫಿಲಮ್ಸ್ ಲಾಂಛನದಲ್ಲಿ ತಯಾರಾಗುತ್ತಿರುವ ಅಮ್ಮ ಚೊಚ್ಚಲ ಕನ್ನಡ ಆಲ್ಬಂ ಸಾಂಗ್ ನಂದಾವರದ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರದಲ್ಲಿ ಮುಹೂರ್ತ ಕಾರ್ಯಕ್ರಮ ನಡೆಯಿತು. ಚಿತ್ರದ ಮೊದಲ ಶಾಟ್ ಅನ್ನು ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಟ ನಿರ್ದೇಶಕ ಪ್ರಜ್ವಲ್ ಕರ್ಪೆ ಅವರು ನೆರವೇರಿಸಿದ್ರು. ಈ ಆಲ್ಬಂ ಹಾಡನ್ನ ಕತೆ ಚಿತ್ರಕಥೆ ಬರೆದು ಮೊದಲ ಬಾರಿಗೆ ರಮೇಶ್ ಶ್ರೀ ಅವರು ನಿರ್ದೇಶಿಸುತ್ತಿದ್ದಾರೆ. ಆಲ್ಬಂ ಸಾಂಗ್ ಅನ್ನ ಚಂದ್ರು ಕಬ್ಬಳ ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಸುಪ್ರೀತ್ ಪುತ್ತೂರು ಅವರು ತಮ್ಮ ಕ್ಯಾಮ್ರಾ ಕೈಚಳಕ ತೋರಿಸಿದ್ದು, ಮೇಕಪ್ನಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದ ವೆಂಕಟೇಶ್ ಮತ್ತು ಕಾಳಿದಾಸ್ ಅವರು ಸಹಕರಿಸಿದ್ದಾರೆ. ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕನ್ನಡ ಹಾಗೂ ಮಲಯಾಳಂ ನಟಿ ಸುಚಿತಾ ಎಸ್ರೈ ಜೊತೆಗೆ ಲೋಲಾಕ್ಷಿ ಆಚಾರ್ಯ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಈ ಹಾಡನ್ನ ಬರೆದು ಹಾಡಿರುವ ಸಿಂಥಿಯಾ ವೆರಾನಿಕಾ ಡಿಸೋಜಾ ಅವರು ಹಾಡುಗಾರಿಕೆ ಅದ್ಭುತವಾಗಿ ಮೂಡಿಬಂದಿದೆ. ಅವಿನಾಶ್ ಅಹಿಂಸಾ, ಪ್ರಜ್ವಲ್ ಕರ್ಪೆ, ಶರಣ್ ಸಚ್ಚರಿಪೇಟೆ ಮತ್ತು ವಿನೋದ್ ಪುತ್ತೂರ್ ಅವರ ಮಾರ್ಗದರ್ಶನವಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಆಲ್ಬಂ ಸಾಂಗ್ ನಿಮ್ಮ ಮುಂದೆ ಬರಲಿದ್ದು ನಿಮ್ಮೆಲ್ಲರ ಪ್ರೀತಿ ಸಹಕಾರವನ್ನ ಬಯಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.